ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆನ್ಲೈನ್ ಗೇಮ್ ವ್ಯಸನಕ್ಕೆ ಒಳಗಾಗಿದ್ದ ಮೂವರು ಅಪ್ರಾಪ್ತ ಸೋದರಿಯರು 9ನೇ ಮಹಡಿ ಕಟ್ಟಡದಿಂದ ಕೆಳಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ದುರಂತ ನಡೆದಿದೆ. ಪಾಖಿ, ಪ್ರಾಚಿ ಮತ್ತು ವಿಶಿಕಾ ಎಂಬ ಒಂದೇ ಕುಟುಂಬದ ಮೂವರು ಸೋದರಿಯರು ಜೀವ ಕಳಕೊಂಡವರು. ಭಾರತ್ ಸೊಸೈಟಿಯ ಕಾಲನಿಯಲ್ಲಿ ಘಟನೆ ನಡೆದಿದ್ದು, ಇತ್ತೀಚೆಗೆ ಮಕ್ಕಳ ಗೇಮ್ ವ್ಯಸನದಿಂದ ಬೇಸತ್ತು ತಂದೆ ತಾಯಿ ಇವರಿಂದ ಮೊಬೈಲ್ ಕಸಿದು ಬೇರೆ ಇಟ್ಟಿದ್ದರು. ಇದರಿಂದ ಬೇಸತ್ತ ಯುವತಿಯರು ತಾವೇ ಕೊರಿಯನ್ ರಾಜಕುಮಾರಿಯರೆಂದು ಭ್ರಮೆಯಲ್ಲಿ 8 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ತಕ್ಷಣವೇ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ದು, ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅಪ್ರಾಪ್ತ ಸೋದರಿಯರು ಕೋವಿಡ್ ಬಳಿಕ ಜನಪ್ರಿಯ ಕೊರಿಯನ್ ಆನ್ಲೈನ್ ಗೇಮ್ಗಳಲ್ಲಿ ವ್ಯಸನ ಆಗಿದ್ದರು. ಲವ್ ಗೇಮ್ ಎನ್ನುವ ವಿಡಿಯೋ ಗೇಮ್ ಚಟಕ್ಕೆ ಬಿದ್ದಿದ್ದ ಅವರು ತಮ್ಮನ್ನು ಭಾರತೀಯರಲ್ಲ, ಕೊರಿಯಾದ ರಾಜಕುಮಾರಿಗಳೆಂದು ಭ್ರಮೆಯಲ್ಲಿದ್ದರು. ತಂದೆ ಚೇತನ್ ಕುಮಾರ್ಗೆ 2 ಪತ್ನಿಯರಿದ್ದು 3 ಹೆಣ್ಮಕ್ಕಳಿದ್ದರು. ಮೃತ ಬಾಲಕಿಯರು 2 ವರ್ಷಗಳಿಂದ ಶಾಲೆ ಬಿಟ್ಟು ಮೊಬೈಲ್ ಗೇಮ್ ವ್ಯಸನ ಹತ್ತಿಸಿಕೊಂಡಿದ್ದರು. ನಾವು ಕೊರಿಯಾ ಬಿಡಲು ಸಾಧ್ಯವಿಲ್ಲ. ಕೊರಿಯಾ ನಮ್ಮ ಜೀವನ. ನೀವು ನಮ್ಮನ್ನು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಜೀವನವನ್ನು ಕೊನೆಗೊಳಿಸುತ್ತಿದ್ದೇವೆ ಎಂದು ಸೋದರಿಯರು ಡೈರಿಯಲ್ಲಿ ಬರೆದುಕೊಂಡಿದ್ದಾರೆ. ಡೈರಿಯ ಆರಂಭದಲ್ಲಿ ನಾವೇನು ಬರೆದಿದ್ದೇವೋ ಅದೆಲ್ಲವೂ ಸತ್ಯ. ನಾವು ಹೊರಗಡೆ ಸಂಪರ್ಕ ಇಲ್ಲದೆ ಒಬ್ಬಂಟಿಯಾಗಿ ಇರಲು ಸಾಧ್ಯವಿಲ್ಲ. ನಾವು ತಪ್ಪುದಾರಿ ಹಿಡಿಯುತ್ತಿದ್ದೇವೆ ಅಂತ ಗೊತ್ತು. ಇಲ್ಲಿ ಎಲ್ಲವನ್ನೂ ಬರೆದಿಟ್ಟಿದ್ದೇವೆ. ನೀವು ಓದಿ. ಸಾರಿ ಪಪ್ಪಾ ಎಂದೂ ಬರೆದಿದ್ದಾರೆ. ಅಲ್ಲದೆ ಸಾರಿ ಅಂತ ಬರೆದು ಇಮೋಜಿ ಸಿಂಬಲನ್ನು ಹಾಕಿದ್ದಾರೆ. ಕೊರಿಯನ್ ಭಾಷೆಯ ಸಿಂಬಲನ್ನು ತಮ್ಮ ಕೋಣೆಯ ಗೋಡೆಯಲ್ಲೂ ಬರೆದಿದ್ದಾರೆ. ಬುಧವಾರ ನಸುಕಿನ 2 ಗಂಟೆ ವೇಳೆಗೆ ಇವರು ಬಾಲ್ಕನಿ ಮೂಲಕ ಟೆರೆಸ್ ಹೋಗಿದ್ದು ಒಬ್ಬರ ನಂತರ ಇನ್ನೊಬ್ಬರಂತೆ ಕೆಳಕ್ಕೆ ಹಾರಿದ್ದಾರೆ. ತಂದೆಗೆ ಮಕ್ಕಳ ಮೊಬೈಲ್ಗೀಳು ಇಷ್ಟೊಂದು ಅತಿರೇಕಕ್ಕೆ ಹೋಗಿರುವ ಬಗ್ಗೆ ಅರಿವಿಲ್ಲ. ಸ್ಥಳೀಯ ಪೊಲೀಸರು ಇದು ಯಾವ ಗೇಮ್ ಟಾಸ್ಕ್ ಏನಿತು ಎಂದು ಪತ್ತೆ ಮಾಡುತ್ತಿದ್ದಾರೆ.